ನಾವು ಚಿಕ್ಕೋರಿರುವಾಗ ಪೆಪ್ಪರ್ಮೆಂಟ್ ಮಿಠಾಯಿ ಎಲ್ಲಾ ತಿಂತಾ ಇದ್ವು. ಅವುಗಳು ನಮ್ಮ ಬಾಲ್ಯದ ಒಂದು ಭಾಗವಾಗಿದ್ವು. ಹೀಗೆ ತಾಯಿಯೊಬ್ಬಳು ಮಳಿಗೆಯೊಂದರ ಎದುರು ನಿಂತು ಮಗುವಿಗೆ ಮಿಠಾಯಿಗೆ ಸಂಬಂಧಿಸಿದ ತನ್ನ ನೆನಪುಗಳನ್ನ ಹಂಚಿಕೊಳ್ತಾ ಇದ್ಲು. ಈ ದೃಶ್ಯ ಕಂಡು ಬಂದಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿದ್ದ ಲಕ್ಷದೀಪೋತ್ಸವದಲ್ಲಿ. ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವದ ಪ್ರಯುಕ್ತ ಹಲವಾರು ಮಳಿಗೆಗಳು ತೆರೆದುಕೊಂಡಿವೆ. ಅವುಗಳಲ್ಲಿ ಹಾವೇರಿಯ ಮಿಠಾಯಿ ಮಳಿಗೆಯೂ ಒಂದು. ಇಲ್ಲಿ ದೊರಕುವ ಪ್ರತಿಯೊಂದು ತಿಂಡಿ ತಿನಿಸುಗಳ ಬೆಲೆ ₹20. ದಿನದಿಂದ ದಿನಕ್ಕೆ ಪ್ರತಿಯೊಂದು ವಸ್ತುವಿಗೂ ಬೆಲೆ ಏರಿಕೆಯಾಗುತ್ತಿರುವ ಇಂದಿನ ಸಂದರ್ಭದಲ್ಲೂ ಹಾವೇರಿಯ ವ್ಯಾಪಾರಸ್ಥರು ತಮ್ಮ ಮಳಿಗೆಯ ತಿನಿಸುಗಳಿಗೆ ಕಡಿಮೆ ಬೆಲೆ ನಿಗದಿಪಡಿಸಿದ್ದಾರೆ. ಬಡವರ ಸಂತಿ ಎಂದೇ ಹೇಳಬಹುದಾದ ಇಲ್ಲಿ ವಿವಿಧ ಬಗೆಯ ಮಿಠಾಯಿ, ಪೆಪ್ಪರ್ಮೆಂಟ್, ಹಪ್ಪಳ, ಸಂಡಿಗೆ, ಬೋಟಿ, ಗರಂ ಮಸಾಲೆ, ಡ್ರೈ ಫ್ರೂಟ್ಸ್, ಕಡಲೆ, ಚಿಕ್ಕಿ, ನೂಡಲ್ಸ್, ಸಾಂಬಾರು ಪದಾರ್ಥಗಳು ಲಭ್ಯವಿವೆ. ಈ ಎಲ್ಲ ತಿನಿಸುಗಳ ಬೆಲೆ ಕೇವಲ ₹20. ಮಕ್ಕಳು, ಯುವಕರು ಹಾಗೂ ವಯಸ್ಕರು ಈ ಮಳಿಗೆಗಳಿಗೆ ಭೇಟಿ ನೀಡುತ್ತಾರೆ. ಎಲ್ಲಾ ವಯೋಮಾನದವರಿಗೂ ಬೇಕಾಗುವ ತಿಂಡಿ ತಿನಿಸುಗಳು ದೊರೆಯುವುದು ಇಲ್ಲಿನ ವಿಶೇಷತೆ. ಬ್ಯೂರೋ ರಿಪೋರ್ಟ್ V4 News 24/7 ಧರ್ಮಸ್ಥಳ.